ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ಶ್ರದ್ಧಾಂಜಲಿ ಸಭೆ ಕಟಪಾಡಿಯ ಎಸ್ವಿಎಸ್ ಸಭಾಂಗಣದಲ್ಲಿ ನಡೆಯಿತು. ವಾಜಪೇಯಿಯವರ ಭಾವಚಿತ್ರದ ರಂಗೋಲಿ ಬಿಡಿಸಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರದ್ಧಾಂಜಲಿ ಅರ್ಪಿಸಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಪಿ. ವಿಲಾಸ್ ನಾಯಕ್ ಮಾತನಾಡಿ, ಈಗಿನ ವಿದ್ಯಾರ್ಥಿಗಳು ಕೇವಲ ವೈದ್ಯರು, ವಕೀಲರು ಆಗಬೇಕೆನ್ನುವ ಹಂಬಲ ವ್ಯಕ್ತಪಡಿಸುತ್ತಾರೆ. ಆದರೆ ಈಗ ಉತ್ತಮ ರಾಜಕಾರಣಿಯಾಗಿ ದೇಶ ಸೇವೆ ಮಾಡಲು ಯಾರೂ ಮುಂದೆ ಬರುತ್ತಿಲ್ಲ. ಇನ್ನಾದರೂ ವಾಜಪೇಯಿಯವರ ಕನಸು ದೇಶದ ಯುವ ಪ್ರಜೆಗಳು ನನಸು ಮಾಡಬೇಕಾಗಿದೆ ಎಂದಿದ್ದಾರೆ. ರಂಗೋಲಿ ಹುಡಿಯಲ್ಲಿ ಸೂರ್ಯ ಪುರೋಹಿತ್ ಕಾರ್ಕಳರವರು ವಾಜಪೇಯಿ ಚಿತ್ರವನ್ನು ಸುಮಾರು ಅರ್ಧ ಗಂಟೆಯಲ್ಲಿ ಬಿಡಿಸಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಶಂಕರ್ ಪೂಜಾರಿ, ಜಿಲ್ಲಾ ಪಂಚಾಯತ್ ಸದಸ್ಯೆ ಗೀತಾಂಜಲಿ ಸುವರ್ಣ, ಮಹೇಶ್ ಶೆಣೈ ಮತ್ತು ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ರು. ಧನ್ಯವಾದಗಳು. ನಮ್ಮ ದೇಶದ ಭೂಪಟವನ್ನ ಇಡೀ ವರ್ಲ್ಡ್ಗೆ ತೋರಿಸಿರುವಂತ ಒಂದು ವ್ಯಕ್ತಿ. ಯಾಕಂತ ಹೇಳ್ತಾ ಇದ್ದೀನಿ ಅಂದ್ರೆ, ಭಾರತ ಅಂತ ಹೇಳಿದ ತಕ್ಷಣ ಎಷ್ಟೋ ಜನರಿಗೆ ಅದೊಂದು ವೀಕ್ ಕಂಟ್ರಿ ಅಂತ ಹೇಳೋ ರೀತಿಯಲ್ಲಿ ಪ್ರೊಜೆಕ್ಷನ್ ಹೋಗ್ತಾ ಇತ್ತು. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ 13 ತಿಂಗಳ ಸರ್ಕಾರದ ಹೊತ್ತಿಗೆ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿ, ನಾವು ಒಂದು ನ್ಯೂಕ್ಲಿಯರ್ ಪವರ್, ನಾವು ಇಡೀ ವರ್ಲ್ಡ್ಗೆ ಬೀಟ್ ಮಾಡೋ ಅಂತ ಒಂದು ನ್ಯೂಕ್ಲಿಯರ್ ಪವರ್ ನಮ್ಮಲ್ಲೂ ಇದೆ ಅಂತ ತೋರಿಸ್ಕೊಟ್ಬಿಟ್ಟು ನಮ್ಮ ದೇಶವನ್ನ ವರ್ಲ್ಡಿನ ಮ್ಯಾಪ್ ಅಲ್ಲಿ ಒಂದು ಪ್ರಮುಖವಾದ ಸ್ಥಾನಕ್ಕೆ ತಂದುಕೊಟ್ಟಂತವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಒಬ್ರು ನಮ್ಮ ಉಡುಪಿಯಲ್ಲೂ ಇದ್ರು, ಡಾಕ್ಟರ್ VS ಆಚಾರ್ಯ ಅವರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ಲಾದ್ರೂ ಉಡುಪಿಗೆ ಅಥವಾ ಸೌತ್ ಅಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ, ಅಂದ್ರೆ ಹೊನ್ನಾವರದಲ್ಲಾಗ್ಲಿ, ಗೋವಾದಲ್ಲಾಗ್ಲಿ, ಅದೇ ರೀತಿ ಕೇರಳದಲ್ಲಿ ಏನಾದ್ರು ಕಾರ್ಯಕ್ರಮ ಇದ್ರೆ ಅವ್ರು ಉಡುಪಿಗೆ ಬಂದು ಉಳಿತಿದ್ರಂತೆ. ಅವರಿಗೆ ಕರ್ಕೊಂಡು ಡಾಕ್ಟರ್ VS ಆಚಾರ್ಯ ಅವರು ಬೇರೆ ಬೇರೆ ಕಡೆ ಹೋಗ್ತಿದ್ರು ಅಂತ ನಾನು ಹಿರಿಯರ ಹತ್ರ ಕೇಳಿ ತಿಳ್ಕೊಂಡೆ. ಒಂದು ಅರ್ಥಪೂರ್ಣವಾದ ಶ್ರದ್ಧಾಂಜಲಿ ಸಭೆಯನ್ನು SVS ಸಮೂಹ ಸಂಸ್ಥೆಗಳಲ್ಲಿ ನಾವು ಮಾಡಿದೆವು. ವಾಜಪೇಯಿಯವರ ಒಂದು ರಂಗೋಲಿಯಲ್ಲಿ ಅವರ ಭಾವಬಿಂಬವನ್ನು ಬಿಡಿಸಿ ಅದಕ್ಕೆ ದೀಪವನ್ನು ಹಚ್ಚಿ ಕಾಲೇಜಿನ ಹೈಸ್ಕೂಲಿನ ಮಕ್ಕಳಿಂದವೇ ದೀಪವನ್ನು ಹಚ್ಚುವಂತಹ ಒಂದು ಕೆಲಸವನ್ನು ಮಾಡಿದೆವು. ಮುಂದಿನ ದೇಶದ ಒಂದು ಜನಾಂಗ ಅಂತ ಹೇಳ್ಬೋದು ನಮ್ಮ ವಿದ್ಯಾರ್ಥಿಗಳು. ಯಾವುದೇ ಒಂದು ನಾಯಕ, ನಮ್ಮ ಹಿರಿಯ ನಾಯಕ ವಾಜಪೇಯಿಯವರು ಒಂದು ಅಜಾತ ಶತ್ರು. ಈ ನಾಯಕನ ಒಂದು ಗುಣವನ್ನು ನಾವೆಲ್ಲರೂ ಹೊಂದಬೇಕು. ಮುಖ್ಯವಾಗಿ ಮುಂದಿನ ಯುವ ಪೀಳಿಗೆ ಇವರ ಒಂದು ಗುಣದ ಮಹತ್ವವನ್ನು ತಿಳಿಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದೆವು. ದೇಶಕ್ಕೆ ಬಹುದೀರ್ಘಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಅಟಲ್ ಬಿಹಾರಿ ವಾಜಪೇಯಿ ಅವರ ನಿಧನದಿಂದ ಆದ ಇದಕ್ಕೆ ನಮ್ಮ ಒಂದು ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ನಿನ್ನೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಶಾಲೆಗಳಿಗೆ ರಜೆ ಸಾರಿದ್ದವು. ಆದರೆ ಇವತ್ತು ನಮ್ಮ SVS ಕಟ್ಪಾಡಿ ಶಾಲೆಯಲ್ಲಿ ವಾಜಪೇಯಿಯವರ ರಂಗೋಲಿಯವರನ್ನು ಬಿಡಿಸುವುದರ ಮುಖಾಂತರ ವಿಶೇಷವಾಗಿ ನಾವೊಂದು ಶ್ರದ್ಧಾಂಜಲಿಯನ್ನು
ನೀಡಿದ್ದೇವೆ. ಸೊ ವಾಜಪೇಯಿಜಿಯವರ ತತ್ವಗಳು ಎಲ್ಲರೂ ಪಾಲಿಸುವಂತಾಗಲಿ ಅಂತ ಹೇಳಿ ಒಂದು ಸಂದೇಶವನ್ನು ಕೂಡ ನಾವು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ನೀಡಿದ್ದೇವೆ. ಧನ್ಯವಾದ.